ಅಕ್ರಮವಾಗಿ ಎಂಡಿಎಂಎ ಮಾದಕ ವಸ್ತುವನ್ನ ಕೇರಳಕ್ಕೆ ಸಾಗಿಸ್ತಾ ಇದ್ದ ಆರೋಪಿಗಳನ್ನು ಕೊಣಾಜೆ ಪೊಲೀಸ್ ಠಾಣೆಯ ಉಪನಿರೀಕ್ಷಕ ಮಲ್ಲಿಕಾರ್ಜುನ ಮತ್ತು ಸಿಬ್ಬಂದಿ ಬಂಧಿಸಿ ಮಾದಕ ವಸ್ತುವನ್ನ ವಶಕ್ಕೆ ಪಡೆದಿದ್ದಾರೆ. ಅಕ್ರಮವಾಗಿ ಸಾಗಿಸ್ತಾ ಇದ್ದ ಮಾದಕ ವಸ್ತುವಿನ ಬೆಲೆ 3,90,000 ಅಂತ ತಿಳಿದು ಬರ್ತಾ ಇದೆ. ಬಂಧಿತ ಆರೋಪಿಗಳನ್ನು ಕಾಸರಗೋಡು ಮೂಲದ ಶಫೀಕ್ ಮತ್ತು ಅಲ್ತಾಫ್ ಅಂತ ಗುರುತಿಸಲಾಗಿದೆ. ಇವರು ಎಂಡಿಎಂಎ ಮಾದಕ ವಸ್ತುವನ್ನ ಬೆಂಗಳೂರಿನಿಂದ ಸಾಗಿಸ್ತಾ ಇದ್ರು. ಬೆಂಗಳೂರಿನಿಂದ ಕೇರಳಕ್ಕೆ ಸಾಗಿಸ್ತಾ ಇದ್ದಂತ ಈ ಸಂದರ್ಭ ಮೆಲ್ಕಾರ್ ಮುಡಿಪು ನಾಟಿಕಲ್ ರಸ್ತೆಯಲ್ಲಿ ಸಾಗಿಸುವಾಗ ಆರೋಪಿಗಳನ್ನು ಬಂಧಿಸಲಾಗಿದೆ. ಆರೋಪಿಗಳಿಂದ ದುಬಾರಿ ಬೆಲೆಯ ಕಾರು ಮತ್ತು ಮೊಬೈಲ್ ಫೋನ್ಗಳನ್ನು ಜಪ್ತಿ ಮಾಡಲಾಗಿದೆ. ಉಪ ಪೊಲೀಸ್ ಆಯುಕ್ತ ಹರಿರಾಮ್ ಶಂಕರ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಲಾಗಿದೆ.